ಉಜಿರೆ ಗ್ರಾಮದ ಓಡಲ ಕೋಡಿಚಾಲು ಎಂಬಲ್ಲಿ ವೀರಕೇಸರಿ ಬೆಳ್ತಂಗಡಿ ವತಿಯಿಂದ ನಿರ್ಮಿಸಿದ 125ನೇ ಯೋಜನೆಯ ಆಸರೆ ನಿಲಯ ಎಂಬ ಗೃಹ ಪ್ರವೇಶ ಮತ್ತು ಗಣಹೋಮ ಹಾಗೂ ಸತ್ಯನಾರಾಯಣ ಪೂಜೆ ನಡೆಯಿತು. ಶ್ರೀರಾಮಕೃಷ್ಣ ವಿಮಂಜಿತಾಯ ಧರ್ಮಸ್ಥಳ ಇವರ ನೇತೃತ್ವದಲ್ಲಿ ಗೃಹ ಪ್ರವೇಶ ನಡೆಯಿತು. ಮನೆಯ ಕೀಯನ್ನ ಪ್ರಖರ ವಾಗ್ಮಿ ಹಾಗೂ ವಕೀಲರಾದ ಸಹನಾ ಕುಂದಾರ್ ಸೋಡಾ ಹಸ್ತಾಂತರಿಸಿದ್ರು. ಬಳಿಕ ಸಭಾ ಕಾರ್ಯಕ್ರಮದಲ್ಲಿ ವಿವಿಧ ಸಾಧಕರಿಗೆ ಸನ್ಮಾನ ಮಾಡಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಉಜಿರೆ ಲಕ್ಷ್ಮಿ ಗ್ರೂಪ್ಸ್ನ ಮೋಹನ್ ಕುಮಾರ್ ವಹಿಸಿದ್ರು. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ನ ಸದಸ್ಯರಾದ ಕೆ ಪ್ರತಾಪ್ ಸಿಂಹ ನಾಯಕ್, ಉದ್ಯಮಿ ಅಶ್ವಥ್ ಹೆಗ್ಡೆ ಬಳ್ಳಂಜ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು.